ವೆಲ್ಲಾಕ್ ಆಸ್ಪತ್ರೆ ಡಿಎಂಒ ಡಾಕ್ಟರ್ ರಾಜೇಶ್ವರಿ ದೇವಿಯನ್ನ ಸರ್ಕಾರ ಕೊನೆಗೂ ಕೂಡ ವರ್ಗಾವಣೆ ಮಾಡಿದೆ. ಬಂಟ್ವಾಳ ತಾಲೂಕು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಯಾಗಿ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಬಂಟ್ವಾಳ ತಾಲೂಕು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಯಾಗಿದ್ದ ಡಾಕ್ಟರ್ ಸದಾಶಿವ ಅವರನ್ನ ವೆಲ್ಲಾಕ್ನ ಮುಖ್ಯ ಡಿಎಂಒ ಆಗಿ ನೇಮಕ ಮಾಡಲಾಗಿದೆ. ಕೊರೋನಾ ಸೋಂಕಿತರ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದ ಆರೋಪದಲ್ಲಿ ಡಾಕ್ಟರ್ ರಾಜೇಶ್ವರಿ ದೇವಿಯನ್ನ ವರ್ಗಾವಣೆ ಮಾಡಲಾಗಿದೆ ಎಂದು ತಿಳಿದು ಬಂದಿದ್ದು, ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಅಂತ ನಮೂದಿಸಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಮಹಾಮಾರಿ ಕೊರೋನಾ ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ವೆಲ್ಲಾಕ್ ಆಸ್ಪತ್ರೆಯನ್ನ ಕೊರೋನಾ ಆಸ್ಪತ್ರೆಯನ್ನಾಗಿ ಮಾರ್ಪಾಡುಗೊಳಿಸಿದ ರಾಜ್ಯ ಸರ್ಕಾರ ಹಿರಿಯ ದಕ್ಷ ಅಧಿಕಾರಿ ಪೊನ್ನುರಾಜ್ ಅವರನ್ನ ನೇಮಕ ಮಾಡಿದ ಕೆಲವೇ ಗಂಟೆಗಳಲ್ಲಿ ಡಾಕ್ಟರ್ ರಾಜೇಶ್ವರಿ ದೇವಿಯ ಎತ್ತಂಗಡಿಯಾಗಿದೆ. ಕಳೆದ 7 ವರ್ಷಗಳಿಂದ ರಾಜೇಶ್ವರಿ ದೇವಿ ವೆಲ್ಲಾಕ್ ಆಸ್ಪತ್ರೆಯ ಅಧೀಕ್ಷಕಿಯಾಗಿದ್ರು. ಕೊರೋನಾ ಚಿಕಿತ್ಸೆ ಸಂಬಂಧ ಇತ್ತೀಚೆಗೆ ವೆಲ್ಲಾಕ್ ಆಸ್ಪತ್ರೆ ಎನ್ನಲಾಗಿದ್ದ ಆಡಿಯೋ ಒಂದು ಭಾರಿ ಸುದ್ದಿಯಾಗಿದ್ದು, ಡಾಕ್ಟರ್ ರಾಜೇಶ್ವರಿ ದೇವಿ ಚರ್ಚೆಗೆ ಗ್ರಾಸರಾಗಿದ್ರು. ಇದೀಗ ಕೊರೋನಾ ರೋಗಿಗಳ ಬಗ್ಗೆ ನಿರ್ಲಕ್ಷ್ಯ ತೋರಿದ್ರು ಎಂದು ಆಡಿಯೋದಲ್ಲಿ ನಮೂದು ಆಗಲಾಗಿತ್ತು. ಇದೀಗ ರಾಜೇಶ್ವರಿ ದೇವಿ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ದೇಶದಾದ್ಯಂತ ಕೊರೋನಾ ಅಟ್ಟಹಾಸ ಬೀಳ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ರಾಜ್ಯದಲ್ಲೂ ಕೂಡ ಕೊರೋನಾ ಆತಂಕ ದೊಡ್ಡ ಮಟ್ಟದಲ್ಲಿದೆ. ಈ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೊರೋನಾ ಆತಂಕ ಸೃಷ್ಟಿ ಮಾಡಿತ್ತು. ಅದರಲ್ಲೂ ಕೂಡ ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಆತಂಕ ಗೊಂದಲ ಸೃಷ್ಟಿ ಮಾಡಿರುವಂತದ್ದು ವೆಲ್ಲಾಕ್ ಜಿಲ್ಲಾಸ್ಪತ್ರೆ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಆಗಿರುವಂತಹ ವೆಲ್ಲಾಕ್ನ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಒಂದು ಆಡಿಯೋ ಇತ್ತು. ಆ ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ ವೆಲ್ಲಾಕ್ನ ಅಧೀಕ್ಷಕಿಯಾಗಿರುವಂತಹ ರಾಜೇಶ್ವರಿ ದೇವಿ ಅವರು ಕೊರೋನಾ ಶಂಕಿತರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಅನೇಕ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇತ್ತು. ಇದೀಗ ವೆಲ್ಲಾಕ್ ಅಧೀಕ್ಷಕಿಯಾಗಿದ್ದಂತಹ ರಾಜೇಶ್ವರಿ ದೇವಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಎಸ್, ನಮ್ಮ ಜೊತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಜೊತೆ ಏನ್ ಹೇಳ್ತಾರೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಪ್ರಸನ್ನ ರವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ಈ ಹಿಂದೆಯೂ ಕೂಡ ಅನೇಕ ಬಾರಿ ವೆಲ್ಲಾಕ್ ಆಸ್ಪತ್ರೆಯ ಬಗ್ಗೆ ಅವರು ಧ್ವನಿ ಎತ್ತಿದ್ರು. ಇಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಅವ್ಯವಸ್ಥೆ ಇದೆ ಅನ್ನುವಂತಹ ಮಾತು, ಹೋರಾಟಗಳನ್ನು ಮಾಡಿದಂತಹ ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈ ಸಂದರ್ಭ ವೆಲ್ಲಾಕ್ ಅಧೀಕ್ಷಕಿಯಾಗಿರುವಂತಹ ಡಾಕ್ಟರ್ ರಾಜೇಶ್ವರಿ ದೇವಿ ಅವರನ್ನು ವರ್ಗಾವಣೆ ಮಾಡಿರುವಂತದ್ದು ಎಷ್ಟು ಸೂಕ್ತ ಮತ್ತು ಎಷ್ಟು ಪ್ರಾಯೋಜಿತವಾಗಿರುವಂತದ್ದು? ಭಾರಿ ಒಳ್ಳೆ ಒಂದು ವಿಷಯ ಕೇಳಲಿಕ್ಕೆ, ಯಾಕೆಂದ್ರೆ ನಾನು ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಸಮರ್ಪಿಸ್ತಿದ್ದೇನೆ. ಯಾಕೆಂದ್ರೆ ಕಾಲೇ ತಸ್ಮೇ ನಮಃ ಅಂತ ಒಂದು ಉಂಟು. ಇಷ್ಟುವರೆಗೆ ಕಾಲ ಬರ್ಲಿಲ್ಲ, ಈಗ ಕಾಲ ಬಂತು. ಕೊರೋನಾ ಬರಬೇಕಾಯ್ತು ನಮ್ಮ ಮಂಗಳೂರಿಗೆ ಇವರೊಂದು ವರ್ಗಾವಣೆ ಮಾಡ್ಲಿಕ್ಕೆ. ಎಷ್ಟೋ ಜನರು ಇವರ ಬಗ್ಗೆ ವೈಯಕ್ತಿಕವಾಗಿ ಕಂಪ್ಲೇಂಟ್ ನೀಡಿದ್ರು, ಯಾರು ಕೇಳ್ತಾ ಇರ್ಲಿಲ್ಲ. ಈ ಒಂದು ಆಡಿಯೋ ವೈರಲ್, ಅವರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ ಒಂದು ಮಹಿಳೆಯಾಗಿ ನಾನು. ಯಾಕೆಂದ್ರೆ ಬೇರೆ ರೀತಿಯ ಆಡಿಯೋ ವೈರಲ್ ಆಗ್ತಿದ್ರೆ ಖಂಡಿತ ಅವರಿಗೆ ಕೇಸ್ ಆಗ್ತಿದ್ರು. ಈ ರೀತಿ ಆಗ್ತಿದ್ರೆ ಈ ಪ್ರಕರಣದಲ್ಲಿ ಖಂಡಿತ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಳ್ಳೆತನ ಇತ್ತು ಅವರ ಮಾತಲ್ಲಿ, ಅವರ ಒಂದು ಆಡಿಯೋದಿಂದ ಎಲ್ರಿಗೂ ಪಬ್ಲಿಕ್ ಒಂದು ಅವೇರ್ನೆಸ್ ಆಯ್ತು, ಹೋರಾಟಕ್ಕೆ ಒಂದು ನಾನು ಹೇಳ್ತದ್ದು ಬೇಸ್ ಆಯ್ತು. ಇಲ್ಲದಿದ್ರೆ ನಮ್ಮ ಮಾತಾಗ್ಲಿ ಯಾರು ಕೇಳೋರು ಇರ್ಲಿಲ್ಲ. ಇವರ ಈ ರಾಜೇಶ್ವರಿ ದೇವಿಯ ವರ್ತನೆಯನ್ನು ವೈಯಕ್ತಿಕವಾಗಿ ನಾನು ನೋಡಿದವಳು. ಮಾರ್ಚ್ 18 ತನಕ ಅವರಲ್ಲಿ ಒಂದು ಕೇಸಿನ ಬಗ್ಗೆ ಹೋರಾಟ ಮಾಡಿದವಳು. ಎಷ್ಟು ಅವರು ಅದಕ್ಕೆ ಪೂರಕವಾಗಿದ್ದಾರೆ ಅಂತ ನನಗೊತ್ತು. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೇರೆಯವರು ಹೇಳಿದ ಥಿಯರಿ ಮಾತು ಕೇಳೋಳಲ್ಲ. ಆಸ್ ಎ ಸೋಷಿಯಲ್ ವರ್ಕರ್ ನಾವು ಮಾಡಿದ್ಮೇಲೆ ಮಾತಾಡ್ಬೇಕು, ಯಾರ ಹೇಳಿದನ್ನು ನಾವು ಕೇಳುವುದಲ್ಲ. ಇದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಎಲ್ಲೂ ಹೇಳ್ತಾ ಇದ್ದೇನೆ, ಅವರು ತುಂಬಾ ರೀತಿಯಲ್ಲಿ ಅವರಿಗೆ ಅಲ್ಲಿ ಏನು ಅಂತ ನನ್ಗೆ ಅರ್ಥ ಆಗುದಿಲ್ಲ. ಅವರೊಟ್ಟಿಗೆ ಕೆಲವರು ಇದ್ದಾರೆ, ಈಗ ನಾನು ಆ ವಿಚಾರ ಹೇಳುವುದಿಲ್ಲ. ಅವರ ಒಟ್ಟಿಗೇನು ಕೆಲವರು ಇದ್ದಾರೆ ಈ ರೀತಿ ಮಾಡುವವರು. ಇದು ಭಾರಿ ಒಳ್ಳೇದಾಯ್ತು. ಅವರನ್ನು ಟ್ರಾನ್ಸ್ಫರ್ ಮಾಡಿ ಡಿಮೋಷನ್ ಮಾಡಿದ ಗೊತ್ತಿಲ್ಲ ನನ್ಗೆ ಬಂಟ್ವಾಳಕ್ಕೆ ತಾಲೂಕಿಗೆ. ಇನ್ನು ಬಂಟ್ವಾಳ ಶಾಸಕರ ಹತ್ರ ಒಂದು ಮನವಿ ಮಾಡಿಕೊಳ್ತಿದ್ದೇನೆ, ದಯಮಾಡಿ ಬಂಟ್ವಾಳ ಶಾಸಕರು ಇನ್ನಾದ್ರೂ ಇವರು ಬಂಟ್ವಾಳಕ್ಕೆ ಬಂದು ಏನಾದ್ರೂ ಮಾಡುವ ಮೊದಲು ನೀವು ಗಮನಕ್ಕೆ ನೋಡ್ಬೇಕು ಇವರನ್ನು ವೈಯಕ್ತಿಕವಾಗಿ ಯಾವ ರೀತಿ ಅಂತ. ಅಲ್ಲಿ ಅವರಿಗೆ ಉಪದ್ರ ಆಗ್ಬಾರ್ದು. ಮಂಗಳೂರಿದು ಸಾಕು, ಒಂದು ಮಾರಿ ಹೋಯ್ತು ಅಂತ ಹೇಳ್ತಾ ಇದ್ದಾರೆ ಅಲ್ಲ, ನಾನು ಅದೇ ವರ್ಡ್ ಅನ್ನು ಯೂಸ್ ಮಾಡ್ತಿದ್ದೇನೆ, ಮಾರಿ ಹೋಯ್ತು ಅಂತ. ಕೊರೋನಾ ಸಾಗಿ ಹೋಗ್ಲಿ ಮಾರಿ ಹೋದಾಗೆ ಅಂತ. ಭಾರಿ ಒಳ್ಳೆ ಉತ್ತಮ. ವೈಯಕ್ತಿಕವಾಗಿ ಇನ್ನೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ವೈಯಕ್ತಿಕವಾಗಿ ಆಸ್ ಎ ಸೋಷಿಯಲ್ ವರ್ಕರ್ ಆಗಿ ನಾನು ಅವರಿಗೆ ಸಮರ್ಪಿಸ್ತಾ ಇದ್ದೇನೆ. ಓಕೆ, ತಾವು ಈಗ ಹೇಳ್ತಾ ಇದ್ರ ಮಾರಿ ಹೋಯ್ತು ಅನ್ನುವಂತಹ ಪದಗಳನ್ನು ಬಳಕೆ ಮಾಡಿರುವಂತದ್ದು ಎಷ್ಟು ಸೂಕ್ತ ಅನ್ನುವಂತ ನನ್ನ ಪ್ರಶ್ನೆ ಇದೆ. ಈ ಸಂದರ್ಭಗಳಲ್ಲಿ ತಪ್ಪು ಅಲ್ವಾ ಅನ್ನುವಂತಹ ನನ್ನ ಮಾತಿದೆ. ಯಾತಕ್ಕೋಸ್ಕರ ಅನ್ನುವಂತ ಈ ಮಾತುಗಳು ಕಠೋರವಾಗಿರುವಂತಹ ಮಾತುಗಳು ವೈ ಅನ್ನುವಂತ ನನ್ನ ಪ್ರಶ್ನೆ ಇದೆ ಮೇಡಮ್.
ಹಲೋ. ಎಸ್ ಮೇಡಮ್, ಎಸ್ ವೈ ಅನ್ನುವಂತ ನನ್ನ ಪ್ರಶ್ನೆ ಇದೆ. ಇಂತಹ ಕಠೋರವಾಗಿರುವಂತಹ ಪದ ಪ್ರಯೋಗ ಏನಿದ್ರು ಹಿಂದೆ ಇರುವಂತಹ ಪ್ರಶ್ನೆ. ಕಠೋರ ಯೂಸ್ ಮಾಡ್ಲಿಲ್ಲ. ಬೇರೆ ರೋಗಕ್ಕಾದ್ರೆ ಸರಿ, ಕೊರೋನಾ ಎಂಬ ಒಂದು ಸಾಂಕ್ರಾಮಿಕ ರೋಗ ಎಲ್ರಿಗೂ ಗೊತ್ತುಂಟು, ಎಲ್ಲರ ಜೀವ ತಿನ್ನುವಂತಹ ಇದೊಂದು ಸಾಂಕ್ರಾಮಿಕ ರೋಗದಲ್ಲಿ ಇವರು ಈ ರೀತಿ ಚೆಲ್ಲಾಟ ಆಡಿದ್ರೆ ಆ ಮಾರಿ ಅಂತ ಹೇಳ್ಬೇಕಾಗ್ತದೆ ಇವರಿಗೆ. ಕೊರೋನಾ ರೋಗಕ್ಕೆಲ್ಲ ನಾನು ಮಾರಿ ಅಂತ ಹೇಳುದು ಇವರಿಗೆ ಅಂತ ಹೇಳ್ಬೇಕಾಗ್ತದೆ. ಎಲ್ಲರ ಒಂದು ಜೀವದ ಮೇಲೆ ಚೆಲ್ಲಾಟ ಆಡ್ತಾ ಇರುವ ಅಧಿಕಾರಿ ಇವರು. ಮೇಡಮ್, ಎಲ್ಲೋ ಪ್ರಶ್ನೆ ಇದೆ, ನನ್ ಕೂಡ ಪ್ರಶ್ನೆ ಇದೆ. ನಾವು ಮಾಧ್ಯಮಗಳು ಅಂತ ಬಂದಾಗ ನ್ಯೂಟ್ರಲ್ ಆಗಿ ನೋಡಬೇಕು, ಎಲ್ಲವನ್ನು ಕೂಡ ಪರಾಮರ್ಶೆ ಮಾಡಬೇಕು, ವಿಮರ್ಶೆ ಮಾಡಬೇಕಾಗುತ್ತೆ. ತಾವು ಹೇಳ್ತಾ ಇದ್ರೆ ಅವರಿಗೆ ಮಾರಿ ಅನ್ನುವಂತ ಮಾತು ತಾವು ಪದ ಪ್ರಯೋಗ ಮಾಡಿದ್ರಿ. ಎಲ್ಲೊಂದ್ ಕಡೆ ನಮಗೂ ಕೂಡ ಏನೋ ಗೊಂದಲ ಇದೆ. ಅಂದ್ರೆ ವೈದ್ಯರು ಆಗಿರ್ತಾರೆ ಅವರು ಕೂಡ ಅದೇ ಆಸ್ಪತ್ರೆಯಲ್ಲಿ ಇದ್ದಾರೆ. ಕೊರೋನಾ ಅನ್ನುವಂತಹ ಮಹಾಮಾರಿ ಯಾರನ್ನೂ ಕೂಡ ಬಿಡಲ್ಲ. ಅದು ಡಾಕ್ಟರ್, ಇಂಜಿನಿಯರ್ ಅನ್ನುವಂತಹ ಭೇದ ಭಾವ ಮಾಡಲ್ಲ. ತಮ್ಮ ಕೂಡ ಗೊತ್ತಿರುವಂತಹ ವಿಷಯ. ಅವರು ಹೇಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಪ್ರಶ್ನೆ ಕೂಡ ಬರುತ್ತೆ ಅಲ್ವಾ ಮೇಡಮ್? ತಮ್ಮ ಪದ ಪ್ರಯೋಗ ಅಂತ ಬಂದಾಗ ಎಲ್ಲೋ ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ, ಯಾಕೆ ಇಷ್ಟು ಘಾಸಿ ಆಗಿದೆ, ಏನ್ ಕತೆ ಅಂತ ಹೇಳಿ. ನೋಡಿ ನಿತಿನ್, ಅವರು ವ್ಯವಸ್ಥೆ ಮಾಡ್ಬೋದು. ಅವರು ಒಳಗೆ ಹೋಗಿ ಕೊರೋನಾ ರೋಗಿ ಹತ್ರ ನಿಂತೇನು ವ್ಯವಸ್ಥೆ ಮಾಡುದಿಲ್ಲಲ್ಲ. ಅದನ್ನು ಮಾಡುದು ಯಾರು? ಪಾಪದ ನರ್ಸ್ಗಳು, ಡಾಕ್ಟರ್ಗಳು, ಆಯನವರು, ಕ್ಲೀನರ್ಸ್. ಇವರೇನು ಅಲ್ಲಿ ಹೋಗಿ ನಿಂತು ಮಾಡ್ತಾರ? ಡೈರೆಕ್ಷನ್ ನನಗೂ ಕೊಡ್ಬೋದು, ಹೋಗಿ ಅಲ್ಲಿ ಕ್ಯಾಬಿನ್ ಹಾಕಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಶಿಫ್ಟ್ ಮಾಡಿ. ನಾವೇನಾದ್ರೂ ಒಳಗೆ ಹೋಗಿ ನೋಡ್ತಿದ್ದೇವ? ಜಿಲ್ಲಾಧಿಕಾರಿಗೆ ರಿಪೋರ್ಟ್ ಕೊಡ್ತಾರೆ, ನಾನು ಹೀಗೆ ಮಾಡಿದ್ದೇನೆ. ಸಂಸದರಿಗೆ ರಿಪೋರ್ಟ್ ಕೊಡ್ತೇವೆ. ಹೇಳುವಾಗ ಅಂತ ಹೇಳ್ತಾರೆ, ಅದು ಸಾಂಕ್ರಾಮಿಕ ರೋಗದ ವ್ಯವಸ್ಥೆ, ಮೀಡಿಯಾ ಒಳಗೆ ಬರ್ಲಿಕ್ಕಿಲ್ಲ, ಯಾರು ಬರ್ಲಿಕ್ಕಿಲ್ಲ ನಿಮ್ಗೆಗೋಸ್ಕರ ಅಂತ. ಹಾಗೆ ಇವರಲ್ಲಿ ಒಳಗೆ ಹೋಗಿ ಏನ್ ಮಾಡ್ತಾ ಇದಾರೆ? ಇಲ್ಲಲ್ಲ, ನಾವು ನೋಡಿದೇವ ಇವರಲ್ಲಿ ಹತ್ರ ಹೋಗುದು ಇಲ್ಲ. ಇವರು ಮಾಸ್ಕ್ ಧರಿಸಿದ ಕೂಡಲೇ ಅದು ಮುಗೀತು. ಈಗ ಮಾಸ್ಕ್ ಈಗ ಸಾಧಾರಣ ಯಾರು ಧರಿಸ್ತಾ ಇಲ್ಲ. ಈಗ ನರ್ಸ್, ಡಾಕ್ಟರ್ನವರೇ ಪಾಪ ಕೆಲವರಿಗೆ ಮಾಸ್ಕೇ ಸಿಗ್ತಾ ಇಲ್ಲ. ವೆನ್ಲಾಕ್ ಅಲ್ಲೇ ಇರ್ಲಿಲ್ಲ, ಈಗ ಇರ್ಬೋದು, ಆಗ ಇರ್ಲಿಲ್ಲ ವೆನ್ಲಾಕ್ ಅಲ್ಲಿ ಸಹ ಮಾಸ್ಕ್ ಇವರಿಗೆ ಕೊಡ್ಲಿಕ್ಕೆ. ನಾನು ಹೋದ ಸಂದರ್ಭದಲ್ಲಿ ಮಾಸ್ಕ್ 150 ಇರುದು ಅಂತ ಮಾಸ್ಕ್ ಮಾಡುವವರನ್ನು ಕರೆಸಿ ಇವರು ಮೀಟಿಂಗ್ ಮಾಡ್ತಾ ಇದ್ರು. ಎಂತಪ್ಪ ಆರೋಗ್ಯವಂತರೆಲ್ಲ ಮಾಸ್ಕ್ ಧರಿಸಬಾರ್ದು, ನಾವು ಆರೋಗ್ಯವಂತರು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ತಾ ಉಂಟು, ಅಲ್ಲಿ ಕೇಳ್ತಾ ಉಂಟು, ಡಿಪಾರ್ಟ್ಮೆಂಟ್ ನವರಿಗೆ ಸಹ ಒಂದು ನಾವು ಅವೇರ್ನೆಸ್ ಮಾಡ್ಬೇಕು, ಮಾಸ್ಕ್ ಆರೋಗ್ಯವಂತರ ಹಾಕುದಲ್ಲ ಅಂತ ಹೇಳಬೇಕು, ಮಾಸ್ಕ್ ಕಡಿಮೆ ಉಂಟು. ಆ ರೀತಿ ಅವರು ಉಪಯೋಗ ಮಾಡದೇ ಇರ್ಬೋದು. ಈಗ ಮಾಸ್ಕ್ ಎಲ್ಲರೂ ಬಳಸ್ಬೇಕಂತ ಹೇಳ್ತಿದ್ದಾರೆ. ಈಗ ಮಾಸ್ಕ್ ನ ವ್ಯವಸ್ಥೆ ಮಾಡ್ತೇವೆ, ಅದು ಬೇರೆ ಪ್ರಶ್ನೆ. ಇವರೊಬ್ರು ಆಗುದಿಲ್ಲ ಅಂತ ಹೇಳಿ ಈಗ ಎಷ್ಟೋ ಜನರಿಗೆ ಅವೇರ್ನೆಸ್ ಮಾಡಿದ್ರು ಹಾಕುದಿಲ್ಲ. ಏನ್ ಮಾಡ್ಲಿಕ್ಕೆ ಆಗ್ತದೆ? ಆರೋಗ್ಯವಂತರು ಅಂತ ಹೇಳ್ತಾರೆ. ಆಯ್ತಪ್ಪ, ಅವರು ತುಂಬಾ ಆರೋಗ್ಯವಂತರು, ಇಲ್ಲ ಹೇಳುದಿಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಹಾಗಂತ ಎಲ್ಲರನ್ನು ಬಲಿಪಶು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಇವರು. ಡಾಕ್ಟರ್ನವ್ರು ಈಗ ನಿತಿನ್, ಡಾಕ್ಟರ್ನವರು, ನರ್ಸ್ನವ್ರು ಈಗ ಎಲ್ಲರನ್ನು ನೋಡುದು ಅವರ ಆರೋಗ್ಯದ ಇದನ್ನು ಬಿಟ್ಟು ಅವರು ನೋಡ್ತಾ ಇದ್ದಾರೆ. ಕೆಲವು ಡಾಕ್ಟರ್ನವರಿಗೆ ಬಂದಿದಲ್ಲ, ಪಾಪ ಸತ್ತವರು ಇದ್ದಾರಲ್ಲ. ಓಕೆ 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 ಮೇಡಮ್, ಒಟ್ನಲ್ಲಿ ಇದೊಂದು ಮಹತ್ವದ ಬೆಳವಣಿಗೆ ಅಂತ ತಾವು ಹೇಳ್ತಾ ಇದ್ರೆ ಅಲ್ವಾ? ಎಲ್ಲರೂ ಕೂಡ ಹೇಳ್ತಾ ಇದ್ರೆ ಏನಾದ್ರೂ ನಮ್ಮ ಜಿಲ್ಲಾಡಳಿತ, ಸಂಸದರು ಇದರ ಬಗ್ಗೆ ಗಮನ ಕೊಡ್ಲಿಕ್ಕೆ, ಅಲ್ಲಿ ಕೊರೋನಾಕ್ಕೋಸ್ಕರ ಅಲ್ಲ, ಅಲ್ಲಿ ಪಾಪದವರಿಗೆ ಏನ್ ತೊಂದರೆ ಆಗ್ತದೆ ಉಂಟು, ಕೇಸ್ ಹೇಗೆ ಇವರು ಮಂಗಮಾಯ ಮಾಡಿ ಬಿಡ್ತಾರೆ ಅಂತ ಇನ್ನೊಮ್ಮೆ ಆದ್ರೂ ಎಚ್ಚರಿಕೆ ವಹಿಸ್ಲಿ. ಈಗ ನಾವ್ ಯಾವ ಮಾತಾಡುವ ಸ್ಥಿತಿಯಲ್ಲಿಲ್ಲ. ಕೊರೋನಾದ ಬಗ್ಗೆನೇ ಎಲ್ರು ಗಮನ ಹರಿಸ್ಬೇಕು. ಆದ್ರೆ ಇನ್ನಾದ್ರೂ ಇದು ನಿಂತ ನಂತರ ವೆನ್ಲಾಕ್ ನ ಅವಸ್ಥೆ ಬಗ್ಗೆ ಆಸ್ ಎ ಸಾಮಾಜಿಕ ಕಾರ್ಯಕರ್ತೆಯಾಗಿ ತಾವು ಯಾವ ರೀತಿ ನೋಡ್ತೀರಾ ಮೇಡಮ್? ಒಂದ್ ಕಡೆ ಮಂಗಳೂರು ಜಿಲ್ಲಾಸ್ಪತ್ರೆ, ನಮ್ಮ ಜಿಲ್ಲಾಸ್ಪತ್ರೆ ಏನಿತ್ತು ವೆನ್ಲಾಕ್ ಜಿಲ್ಲಾಸ್ಪತ್ರೆ, ಇದೀಗ ಕೊರೋನಾ ಆಸ್ಪತ್ರೆ ಆಗಿದೆ, ಒಂದು ಮಹತ್ವದ ನಿರ್ಧಾರ. ಆದ್ರೆ ಇನ್ನೊಂದ್ ಕಡೆ ರಾಜೇಶ್ವರಿ ದೇವಿ 7 ವರ್ಷದಿಂದ ಅಲ್ಲಿನ ಅಧೀಕ್ಷಕಿಯಾಗಿದ್ರು. ಹಲವಾರು ಪ್ರಕರಣಗಳು ಬಂದಿತ್ತು, ಹಲವಾರು ಟೀಕೆಗಳು, ವಿರೋಧ ಚರ್ಚೆಗಳು ಎಲ್ಲವೂ ಕೂಡ ಬಂದಿತ್ತು. ಫಾರ್ ದ ಫಸ್ಟ್ ಟೈಮ್ ಅನ್ನುವಂಥದ್ದು ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶಗಳು ಹೊರಡ್ತಾ ಇದೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಒಂದು ಪ್ರಮುಖ ಘಟ್ಟ ಅಥವಾ ಈ ಒಂದು ಪ್ರಮುಖ ನಿರ್ಧಾರ? ಕೆಲವರನ್ನು ಒಳ್ಳೆ ಜಿಲ್ಲಾಧಿಕಾರಿ ಒಳ್ಳೆ ಪೊಲೀಸ್ ಅಧಿಕಾರಿ 6 ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡಿದ್ದುಂಟು, 3 ತಿಂಗಳಲ್ಲಿ ಮಾಡಿದ್ದುಂಟು, 1 ವರ್ಷದಲ್ಲಿ ಉಂಟು. ಇಲ್ಲೇ ಒಂದು ಕ್ವಶನ್ ಮಾರ್ಕ್. ಇವರದಿಷ್ಟು ಹಗರಣ, ಇಷ್ಟು ಕಂಪ್ಲೇಂಟ್ಸ್ ಬರುವಾಗ ಸಹ 7 ವರ್ಷ ಯಾಕೆ ಇಟ್ಕೊಂಡ್ರು? ಯಾಕೆಂದ್ರೆ ಅವರೇ ನನ್ನ ಹತ್ರ ನಿತಿನ್ ಒಮ್ಮೆ ಹೇಳಿದ್ದು, ನೀವು ಹೇಳ್ತೀರಲ್ಲ ಇಲ್ಲಿ ಸರಿ ಇಲ್ಲ ಅಂತ, ನಾವು ದೊಡ್ಡ ದೊಡ್ಡ ಆಫೀಸರ್ ಹೆಂಡತಿಯರಿಗೆಲ್ಲ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದೇವೆ, ಒಪ್ತೇನೆ, ದೊಡ್ಡ ದೊಡ್ಡ ಆಫೀಸರ್ನ ಹೆಂಡತಿಯವರು ಇಲ್ಲಿ ಮಾಡುದು ಬೇಕಾದಷ್ಟು ಸವಲತ್ತು ಕೊಡ್ತಿದ್ದಾರೆ, ಎಸಿ. ಒಂದು ಕ್ವಶನ್ ಮಾರ್ಕ್. ವೆನ್ಲಾಕ್ ಯಾರಿಗೋಸ್ಕರ ಇರುವುದು? ದೊಡ್ಡ ಆಫೀಸರ್ನ ಹೆಂಡತಿಯರಿಗೆ ಇರುವುದಾ, ಬಡವರಿಗೆ ಇರುವುದಾ ಅಂತ ಒಂದು ಪ್ರಶ್ನೆ ಅವರ ಮಾತಿಗೆ ನನ್ಗೆ. ಹಾಗಾದ್ರೆ ಅವರಿಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಇವರು ಕೂತದ, ಅಥವಾ ರಾಜಕಾರಣಿಗಳ ಮಾತು ಕೇಳಿ ಇವರು ಇನ್ಫ್ಲುಯೆನ್ಸ್ ಅಲ್ಲಿ ಬಂದ ಪೇಷಂಟ್ ಅನ್ನು ನೋಡ್ಲಿಕ್ಕೆ ಕೂತದ? ಎಸಿ ಸವಲತ್ತು ಅವರೀಗ? ಅದು ನಾನು ಕೇಳೋದು. ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಬಡವರ ಆಸ್ಪತ್ರೆ, ಫ್ರೀ ಆಸ್ಪತ್ರೆ, ಇಂಥವರಿಗೆಲ್ಲ ಯಾಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ? ಇದು ನಾನು ಹೇಳಿದ ಮಾತಲ್ಲ. ಅವರು ನಾನೊಂದು ನೆಗ್ಲಿಜೆನ್ಸ್, ಕೇರ್ಲೆಸ್ ಆದಾಗ, ಇಲ್ಲಪ್ಪ ನೆಗ್ಲಿಜೆನ್ಸ್ ಏನಿಲ್ಲ, ಇಷ್ಟಿಷ್ಟು ದೊಡ್ಡವರೆಲ್ಲ ಇಲ್ಲಿ ಬಂದು ಹುಷಾರಾಗಿ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಇದಕ್ಕೆ ನನ್ಗೆ ಕ್ವಶನಿಗೆ ಆನ್ಸರ್ ಕೊಟ್ರು. ಈಗ ನಾನು ಕೇಳ್ಬೇಕಾಗ್ತದೆ ಎಲ್ಲರ ಹತ್ರ, ಜಿಲ್ಲಾಡಳಿತ, ಸಂಸದರ ಹತ್ರ ಎಲ್ಲ, ಈ ಜಿಲ್ಲಾ ಆಸ್ಪತ್ರೆ ವೆನ್ಲಾಕ್ ಯಾರಿಗೋಸ್ಕರ? ಬಡವರಿಗೋಸ್ಕರವ ಅಥವಾ ಇವರಿಗೋಸ್ಕರವ?
ಯಾರಿಗೋಸ್ಕರ ಹೇಳಿ? ಸರಿ ಸರಿ ಸರಿ, ಓಕೆ. ಒಟ್ನಲ್ಲಿ ಇದು ಮಹತ್ವದ ನಿರ್ಧಾರ ಅನ್ನೋದು ತಾವು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಎಸ್ ಖಂಡಿತ. ಎಸ್, ಪ್ರಸನ್ನ ರವಿ ಅವರ ಮಾತುಗಳು, ಸಾಮಾಜಿಕ ಕಾರ್ಯಕರ್ತೆಯ ಮಾತುಗಳು. ಈ ಹಿಂದೆಯೂ ಕೂಡ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಅವ್ಯವಸ್ಥೆ ನಡೀತಾ ಇದೆ. ಅಲ್ಲಿರುವಂತಹ ಅಧೀಕ್ಷಕಿಯಾಗಿರುವಂತಹ ಡಾಕ್ಟರ್ ರಾಜೇಶ್ವರಿ ದೇವಿ ಅವರು ಸರಿಯಾಗಿ ನೋಡ್ತಾ ಇಲ್ಲ, ರೋಗಿಗಳನ್ನು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಅಸಡ್ಡೆ ಮಾಡ್ತಾ ಇದ್ದಾರೆ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಈ ಮೊದಲೇ ಧ್ವನಿ ಎತ್ತಿರುವಂತಹ ಮಹಿಳೆ. ಇದು ಕೊರೋನಾ ಅನ್ನುವಂತಹ ವಿಷಯ ಅಲ್ಲ, ಇದಕ್ಕಿಂತ ಮೊದಲು ನಡೆದಿರುವಂತಹ ಘಟನೆ ಕೂಡ ಇದೆ. ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತಹ ಒಂದು ಆಡಿಯೋ. ಆ ಆಡಿಯೋದಲ್ಲಿ ಇಬ್ರು ಮಹಿಳೆಯರು ಮಾತಾಡ್ತಾರೆ, ವೆನ್ಲಾಕ್ ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಅಲ್ಲಿ ಅವ್ಯವಸ್ಥೆ ಆಗ್ತಾ ಇದೆ, ಕೊರೋನಾ ಸೋಂಕಿತರ ಮೇಲೆ ನಿರ್ಲಕ್ಷ್ಯ ವಹಿಸ್ತಾ ಇರುವಂತಹ ಕೆಲಸಗಳು ಆಗ್ತಾ ಇದೆ, ಡಾಕ್ಟರ್ ರಾಜೇಶ್ವರಿ ದೇವಿಯರು ಇದಕ್ಕೆ ನೇರ ಕಾರಣ ಅನ್ನುವಂತಹ ಮಾತನ್ನು ಆ ಇಬ್ರು ಮಹಿಳೆಯರು ಆಡಿಯೋದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂತಹ ಆಡಿಯೋದಲ್ಲಿ ಹೇಳಿದ್ರು. ಇದೀಗ ಅನೇಕ ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮಗಳಲ್ಲಿ ಚರ್ಚೆಗೆ ದೊಡ್ಡ ಮಟ್ಟದಲ್ಲಿ ಗ್ರಾಸವಾಗಿರುವಂತಹ ಆಡಿಯೋ ಅದಾಗಿತ್ತು. ಆ ಆಡಿಯೋ ಹರಿದ ತಕ್ಷಣ ಅಂದ್ರೆ ಮರುದಿನವೇ ಸಂಸದರಾಗಿರುವಂತಹ, ಜಿಲ್ಲೆಯ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ವೆನ್ಲಾಕ್ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ. ವೆನ್ಲಾಕ್ ಆಸ್ಪತ್ರೆಗೆ ಭೇಟಿ ನೀಡಿ ಏನಾಗ್ತಾ ಇದೆ, ಅಲ್ಲಿ ವ್ಯವಸ್ಥೆ ಸರಿ ಇದೆಯಾ ಇಲ್ವಾ, ಅವ್ಯವಸ್ಥೆ ಆಗ್ತಾ ಇದೆಯಾ, ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ ಅನ್ನುವಂತಹ ರಿಯಾಲಿಟಿ ಚೆಕ್ ಮಾಡ್ತಾರೆ ನಳಿನ್ ಕುಮಾರ್ ಕಟೀಲ್ ಅವರು. ಜಿಲ್ಲೆಯ ಸಂಸದರು ಬರ್ತಾರೆ. ಎಸ್, ಎಲ್ಲೋ ಒಂದ್ ಕಡೆ ಆ ಸಂದರ್ಭಗಳಲ್ಲಿ ಸಂಸದರು ಬಂದಾಗ ಒಂದು ರಿಲೀಫ್ ಬರುತ್ತೆ ಆ ಸಂದರ್ಭಗಳಲ್ಲಿ. ಆದ್ರೆ ಮತ್ತೊಮ್ಮೆ ಜನರಲ್ಲಿ ಗೊಂದಲ ಏರ್ಪಟ್ಟಿರುವಂತದ್ದು ಆ ಸಂದರ್ಭಗಳಲ್ಲಿ. ನಳಿನ್ ಕುಮಾರ್ ಕಟೀಲ್ ಅವರು ಬಂದಂತಹ ಸಂದರ್ಭಗಳಲ್ಲಿ ರೋಗಿಯನ್ನು ಮತ್ತೊಂದು ಸ್ಥಳಕ್ಕೆ ಶಿಫ್ಟ್ ಮಾಡಲಾಗುತ್ತೆ, ಈ ಸಂದರ್ಭಗಳಲ್ಲಿ ಹೌದಾ, ಹಾಗಾದ್ರೆ ಆ ಆಡಿಯೋದಲ್ಲಿ ಬಂದಂತಹ ಆಡಿಯೋಗಳಲ್ಲಿ ಇದ್ದಂತಹ ವಿಷಯಗಳು ಸತ್ಯವಾ ಅನ್ನುವಂತಹ ಮಾತುಗಳು ಬರುತ್ತೆ. ಇನ್ನೊಂದು ಕಡೆ ಏಕಾಏಕಿ ಈಗ ಏನು ವೆನ್ಲಾಕ್ ಆಸ್ಪತ್ರೆಯನ್ನು ಕಂಪ್ಲೀಟ್ ಆಗಿ ಕೊರೋನಾ ಆಸ್ಪತ್ರೆ ಅನ್ನುವಂಥದ್ದು ಘೋಷಣೆ ಮಾಡಿರುವಂಥದ್ದು ಇದು ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ ಆಗಿರುವಂಥದ್ದು. ವೆನ್ಲಾಕ್ ಆಸ್ಪತ್ರೆಯನ್ನು ಸಂಪೂರ್ಣವಾಗಿ ಕೊರೋನಾ ಆಸ್ಪತ್ರೆಯಾಗಿ ಘೋಷಣೆ ಮಾಡಿರುವಂಥದ್ದು. ಈ ಸಂದರ್ಭಗಳಲ್ಲಿ ರಾಜೇಶ್ವರಿ ದೇವಿ ಅವರ ಹೆಸರು ಕೇಳಿ ಬಂದಿತ್ತು. ಅವರು ವೆನ್ಲಾಕ್ನ ಅಧೀಕ್ಷಕಿಯಾಗಿ ನಿಜವಾಗ್ಲೂ ಕೂಡ ಮುತುವರ್ಜಿ ವಹಿಸಿ ಅನೇಕ ವಿಷಯಗಳಲ್ಲಿ ಮುಂದಾಲೋಚನೆಯಿಂದ ಯೋಚನೆಯಿಂದ ಕೆಲಸ ಮಾಡಬೇಕಾಗಿತ್ತು. ಆದರೆ ಅವರು ಅದನ್ನು ಮಾಡ್ತಾ ಇಲ್ಲ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಮುಂದೆ ದೊಡ್ಡ ಬೆಲೆ ತೆರೆಯಬೇಕಾದಿತ್ತು ಅನ್ನುವಂತಹ ಜನರಲ್ಲಿರುವಂತಹ ಪ್ರಶ್ನೆ, ಆತಂಕಗಳು, ಗೊಂದಲಗಳು ಎಲ್ಲದಕ್ಕೂ ಕೂಡ ಇದೀಗ ತೆರೆ ಬಿದ್ದಿರುವಂತದ್ದು. ಅಂದ್ರೆ ಈಗ ಸರ್ಕಾರ ಆದೇಶ ಹೊರಡಿಸುತ್ತೆ, ಡಿಎಂಒ ಆಗಿರುವಂತಹ ಡಾಕ್ಟರ್ ರಾಜೇಶ್ವರಿ ದೇವಿ ಅವರನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸುತ್ತೆ. ಅದರಲ್ಲೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ನಮೂದಿಸಲಾಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಲಾಗಿದೆ ಡಾಕ್ಟರ್ ರಾಜೇಶ್ವರಿ ದೇವಿ ಅವರನ್ನು. ವೆನ್ಲಾಕ್ ಆಸ್ಪತ್ರೆಯ ಡಿಎಂಒ ಆಗಿದ್ದಂತಹ, ಅಧೀಕ್ಷಕಿಯಾಗಿದ್ದಂತಹ ಡಾಕ್ಟರ್ ರಾಜೇಶ್ವರಿ ದೇವಿ ಅವರನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಅಂತ ನಮೂದಿಸಲಾಗಿದೆ. ಇದು ದಕ್ಷಿಣ ಕನ್ನಡದಲ್ಲಿ ಮಹಾಮಾರಿ ಕೊರೋನಾ ಸೋಂಕು ಹರಡುತ್ತಿರುವ ಹಿನ್ನೆಲೆ ವೆನ್ಲಾಕ್ ಆಸ್ಪತ್ರೆಯನ್ನ ಕೊರೋನಾ ಆಸ್ಪತ್ರೆಯನ್ನಾಗಿ ಮಾರ್ಪಾಡುಗೊಳಿಸಿದ ಬಳಿಕ ರಾಜ್ಯ ಸರ್ಕಾರದ ಮಹತ್ವ ನಿರ್ಧಾರ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ದೀಪು ಶೆಟ್ಟಿಗರ್ ಅವರು. ದೀಪು ಶೆಟ್ಟಿಗರ್ ನಮಸ್ತೆ. ನಮಸ್ತೆ. ವೆನ್ಲಾಕ್ ಅಧೀಕ್ಷಕಿಯಾಗಿರುವಂತಹ ಡಾಕ್ಟರ್ ರಾಜೇಶ್ವರಿ ದೇವಿ ಅವರ ವರ್ಗಾವಣೆ, ಈ ಹಿಂದೆ ಕೂಡ ತಾವು ಕೂಡ ಅನೇಕ ಬಾರಿ ಧ್ವನಿ ಎತ್ತಿದ್ರಿ, ಇಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂತಹ ಮಾತುಗಳು. ನಾವು ಕೂಡ ಪ್ಯಾನಲ್ ಅಲ್ಲಿ ಕೂತ್ಕೊಂಡಿದ್ವಿ, ಅವರು ಕೂಡ ಬಂದಿದ್ರು, ತಾವು ಕೂಡ ಬಂದಿದ್ರಿ, ಯಾವುದೋ ಒಂದು ವಿಷಯ ಬಂದಿತ್ತು ಅವ್ಯವಸ್ಥೆಯ ಬಗ್ಗೆ. ಒನ್ಸ್ ಅಗೇನ್ ಈಗ ವರ್ಗಾವಣೆ ಮಾಡಿರುವಂತದ್ದು. ಎಸ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭ? ನಿಜವಾಗಿ ಅವತ್ತೇ ಅವರನ್ನು ವರ್ಗಾವಣೆ ಮಾಡ್ಬೇಕಿತ್ತು. ಯಾಕಂತ ಹೇಳಿದ್ರೆ ಅವತ್ತು ಪ್ಯಾನಲ್ ಅಲ್ಲಿ ಕುತ್ಕೊಂಡಾಗ ನಮ್ಗೊಂದು ಸ್ಪಷ್ಟವಾಗಿ ಗೊತ್ತಿತ್ತು, ಅವರ ತಪ್ಪನ್ನಿಟ್ಕೊಂಡು ಅವರು ಅಲ್ಲಿ ಬಂದು ಅದನ್ನು ಸರಿ ಮಾಡುವ ಕಡೆಗೆ ಗಮನ ಕೊಡದೆ ತಾನು ಮಾಡಿದ್ದೇ ಸರಿ, ನಮ್ದು ಡಾಕ್ಟರ್ಸ್ ಗಳದ್ದೇ ಸರಿ ಅಂತ ಹೇಳಿ ಬಹಳ ವಾದ ಮಾಡಿದ್ದಾರೆ ಅವತ್ತು. ಆವತ್ತು ನಮ್ಗೆ ಅವರ ಮನಸ್ಥಿತಿ ನಮ್ಗೆ ಆವತ್ತೇ ತಿಳಿಯಿತು. ಅಂದ್ರೆ ಜನಗಳ ಬಗ್ಗೆ ಇವರಿಗೆ ಎಷ್ಟು ಪ್ರೀತಿ ಇದೆ, ಮತ್ತೊಂದು ಮೆಡಿಕಲ್ ವ್ಯವಸ್ಥೆಯ ಬಗ್ಗೆ ಇವರಿಗೆ ಎಷ್ಟು ಇದಿದೆ ಎಂಬುದು ನಮ್ಗೆ ಆವತ್ತೇ ತಿಳಿದಿತ್ತು. ಆವತ್ತೇ ಅವರ ಮನಸ್ಥಿತಿ ನಮಗೆ ತಿಳಿದಿತ್ತು. ಅಂದ್ರೆ ನಿಜವಾಗಿ ಅಲ್ಲೊಂದು ತಪ್ಪಾಗಿದೆ. ಆ ತಪ್ಪಂತ ಒಂದು ನಿಮಿಷ ಕೂಡ ಅವರು ಹೇಳಲಿಕ್ಕೆ ರೆಡಿ ಇರ್ಲಿಲ್ಲ ಆ ಸಿಚುವೇಶನ್ ಅಲ್ಲಿ. ಎಸ್ ಈ ಸಂದರ್ಭ ಕೊರೋನಾ ಅನ್ನುವಂತಹ ಮಹಾಮಾರಿ ಆತಂಕ ದೊಡ್ಡ ಮಟ್ಟದಲ್ಲಿ ಸೃಷ್ಟಿ ಮಾಡಿದೆ. ಈ ಸಂದರ್ಭ ಅವರು ನಿರ್ಲಕ್ಷ್ಯ ವಹಿಸಿದ್ರು ಅನ್ನುವಂತಹ ಮಾತು ಏನಿತ್ತು, ಅದಕ್ಕೆ ಸರ್ಕಾರ ಈಗ ಕೈಗೊಂಡಿರುವಂತಹ ನಿರ್ಧಾರ ಪ್ರಮುಖವಾಗಿದೆ, ಮಹತ್ವದಾಗಿದೆ ಅನ್ನುವಂಥದ್ದು ಎಲ್ಲ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ವಾಟ್ ಅಬೌಟ್ ಯುವರ್ ರಿಯಾಕ್ಷನ್ ಸರ್? ನೋಡಿ, ಇದು ಕೊರೋನಾ ಎಂಬುದೊಂದು ಮಹಾಮಾರಿ. ಇದರ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ತುಂಬಾ ಹಲವಾರು ಪ್ರಯತ್ನಗಳನ್ನು ಮಾಡ್ಬೇಕಾಗ್ತದೆ. ನಾರ್ಮಲ್ ಒಬ್ಬ ಪೇಷಂಟ್ ಹೋದಾಗ, ಒಂದು ಜ್ವರ ಬಂದಾಗಿರ್ಬಹುದು ಅಥವಾ ಒಂದು ಆಕ್ಸಿಡೆಂಟ್ ಕೇಸ್ ಹೋಗುವಾಗ್ಲೇ ಅಲ್ಲಿ ಯಾವ ರೀತಿ ಇವರು ಟ್ರೀಟ್ಮೆಂಟ್ ಕೊಡ್ತಿದ್ರು, ಆಗ್ಲೇ ನೆಗ್ಲಿಜೆನ್ಸ್ ಮಾಡ್ತಿದ್ರು ಇವರು.
ಅಂದ್ರೆ ಈ ರೋಗದ ಬಗ್ಗೆ ತುಂಬಾ ನಾವು ಕೇರ್ ತಗೊಳ್ಬೇಕಾಗ್ತದೆ. ಸೊ ಅಂತಹ ಕೇಸ್ಗಳ ಬಗ್ಗೆ ನೆಗ್ಲಿಜೆನ್ಸ್ ಮಾಡಿದಂತ ವ್ಯಕ್ತಿ ಇಂತಹ ಸಿಚುವೇಶನ್ ಅಲ್ಲಿ ಈ ಆಸ್ಪತ್ರೆಯಲ್ಲಿ ಇದ್ರೆ ಅದು ನಮ್ಮ ಮಂಗಳೂರಿಗೆ ಮಾರಕ ಆಗ್ಬಹುದು. ಸೊ ಆದ ಕಾರಣ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದು ಒಳ್ಳೇದಂತಲೇ ಹೇಳ್ಬಹುದು. ಇದು ಏನಾಗ್ತದೆ ಗೊತ್ತಾ, ಕೆಲವು ನಮ್ದು ಈ ಹಾಸ್ಪಿಟಲ್ ಆಗಿರ್ಬೋದು, ಇಡೀ ಟೋಟಲ್ ಕರ್ನಾಟಕದಲ್ಲಿ ಹಾಸ್ಪಿಟಲ್ ಅಲ್ಲಿ ಕೆಲವರು ಇರುವವರು ಹೇಗಿದ್ದಾರೆ ಅಂತ ಹೇಳಿದ್ರೆ ಒಂದು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಅಲ್ಲಿ ನಿಲ್ತಾರೆ. ಆಕ್ಚುಲಿ 2 ವರ್ಷಕ್ಕಿಂತ ಹೆಚ್ಚು ನಿಲ್ಲಿಕ್ಕಿಲ್ಲ ಒಂದು ಕಡೆ ಯಾವುದೇ ಸರ್ಕಾರಿ ಅಧಿಕಾರಿ. ಬಟ್ ಇವರು ಇಲ್ಲಿ ಮಂಗಳೂರಲ್ಲಿ 7 ವರ್ಷ ತನಕ ನಿಂತಿದ್ದಾರೆ ಅಂತ ಹೇಳಿದ್ರೆ ಅದೇ ನಮ್ಗೊಂದು ವಿಚಿತ್ರ ಆಗ್ತದೆ. ಯಾಕಂತ ಹೇಳಿದ್ರೆ ಜನಗಳವರನ್ನು ನಿಲ್ಲಿ ಅಂತ ಹೇಳಿಯೇ ಇರ್ಲಿಲ್ಲ. ಜನಗಳೆಲ್ಲ ಚೇಂಜ್ ಮಾಡ್ಬೇಕಂತ ಬೊಬ್ಬೆ ಹೊಡಿತಿದ್ರು. ಆದ್ರೂ ಕೂಡ ಅವರು ಇಷ್ಟು ವರ್ಷ ನಿಂತದ್ದೇ ನಮ್ದು ದುರದೃಷ್ಟ ಅಂತಲೇ ಹೇಳ್ಬೋದು. ಓಕೆ, ಒಟ್ಟು ಬೆಳವಣಿಗೆ ಈಗ ವೆನ್ಲಾಕ್ ಆಸ್ಪತ್ರೆಯನ್ನು ಈ ಒಂದು ನಿರ್ಲಕ್ಷ್ಯ ಇದೆ, ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋ ಎಷ್ಟು ಎಫೆಕ್ಟ್ ಆಗಿದೆ ಅನ್ನೋದು ತಾವು ಹೇಳ್ತೀರಾ? ಆಡಿಯೋ ವೈರಲ್ ಅಂದ್ರೆ ನೋಡಿ, ಈಗ ಏನಂತ ಹೇಳಿದ್ರೆ ಈಗ ಸರ್ಕಾರದ ವಿರುದ್ಧ ಅಥವಾ ಈ ಅಧಿಕಾರಿಗಳ ವಿರುದ್ಧ ಕೆಲವರು ಜನರು ಅಲ್ಲಿರುವಂತಹ ಸಣ್ಣ ಪುಟ್ಟ ಕೆಲಸಗಾರರಾಗಿರ್ಬೋದು ಅವರು ಧ್ವನಿ ಎತ್ತಾರೆ. ಧ್ವನಿ ಎತ್ತಿದ ಕೂಡಲೇ ಇವರು ಅವರ ಮೇಲೆ ಕೇಸ್ ಹಾಕ್ತಾರೆ. ಮತ್ತೆ ಆ ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಲಿಕ್ಕೆ ರೆಡಿ ಆಗ್ತಾರೆ. ಅಂದ್ರೆ ಆ ಆಡಿಯೋದಲ್ಲಿ ಇದ್ದದ್ದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಎನ್ನುವುದಕ್ಕಿಂತ ಅಲ್ಲಿ ಅವರು ಮಾತಾಡಿದ್ ನೋಡುವಾಗ ನಮ್ಗೆ ಸಾಮಾನ್ಯ ಜನರಿಗೆ ಅರ್ಥ ಆಗ್ತದೆ ಇಲ್ಲಿ ಏನೋ ಒಂದು ಸಮಥಿಂಗ್ ರಾಂಗ್ ಆಗಿದೆ ಅಂತ. ಇವರು ಬೇಗ ಅಲರ್ಟ್ ಆಗಿ ನೋಡಿ, ಈಗ ಆಡಿಯೋ ರಿಲೀಸ್ ಆದ್ಮೇಲೆ ಏನೆಲ್ಲ ಆಯ್ತು ನೋಡಿ ಬೆಳವಣಿಗೆ. ಆಡಿಯೋ ರಿಲೀಸ್ ಆದ್ಮೇಲೆ ವೆಲ್ಲಕಲ್ಲಿದ್ದ ಪೇಷಂಟ್ ಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು, ಅದಕ್ಕೋಸ್ಕರ ಪ್ರತ್ಯೇಕ ಇದನ್ನಿಟ್ರು, ಇವರನ್ನು ವರ್ಗಾವಣೆ ಮಾಡಿದ್ರು. ಇದನ್ನು ನೋಡುವಾಗ ಆಡಿಯೋದಲ್ಲಿದ್ದ ಸತ್ಯಾಂಶಕ್ಕೂ ಇದಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತ ಹೇಳಿ ನಮ್ಗೆ ಮನಸ್ಸಿಗೆ ಅನಿಸ್ತಾ ಇದೆ. ಓಕೆ, ಸತ್ಯಾಂಶ ಇದೆ ಅನ್ನೋದು. ಒಟ್ಟಿನಲ್ಲಿ ವೆನ್ಲಾಕ್ ಆಸ್ಪತ್ರೆ ಈಗ ಕೊರೋನಾ ಆಸ್ಪತ್ರೆ ಆಗಿರುವಂತದ್ದು, ಇದೀಗ ಅಧೀಕ್ಷಕಿ ಆಗಿರುವಂತಹ ರಾಜೇಶ್ವರಿ ದೇವರನ್ನು ವರ್ಗಾವಣೆ ಮಾಡಿರುವಂತದ್ದು. ಅಂದ್ರೆ ಈ ಸಂದರ್ಭ ನೋಡಿದಾಗ ಸರ್ಕಾರ ಎಲ್ಲೋ ಒಂದ್ ಕಡೆ ಸೀರಿಯಸ್ ಆಗಿದೆ, ಈ ಸಂದರ್ಭ ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ, ಇನ್ನು ಅಸಡ್ಡೆ ಮಾಡಲ್ಲ ಅನ್ನುವಂತಹ ಒಂದು ನಂಬಿಕೆ ಇದೆ ಅಲ್ವಾ? ಹೌದು, ಖಂಡಿತ ಹೌದು. ಯಾಕಂತ ಹೇಳಿದ್ರೆ ಜನಗಳ ಸುರಕ್ಷೆಗಿಂತ ಮುಖ್ಯ ಯಾವುದಿಲ್ಲ. ಜನಗಳಿಗೆ ಎಲ್ಲಿ ಅಸಮಾಧಾನ ಇದೆ ಅಲ್ಲಿ ಜನಗಳನ್ನು ಸಮಾಧಾನ ಪಡಿಸುವ ಕಡೆಗೆ ಸರ್ಕಾರ ಹೆಜ್ಜೆಟ್ಟಿರುವುದು ಒಳ್ಳೆ ವಿಷಯ. ಯಾಕಂದ್ರೆ ಜನಗಳಿಗೆ ಅವರು ಬೇಡ ಅಂತಲೇ ಅನಿಸ್ತಿತ್ತು. ಮತ್ತೆ ಜನಗಳ ಪ್ರತಿಯೊಬ್ಬರ ಮನಸ್ಸಿಗೆ ಆಡಿಯೋ ಮಂಗಳೂರು ರೀಚ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಮಂಗಳೂರಿನಲ್ಲಿ ವೆನ್ಲಾಕ್ ಬಗ್ಗೆ ಭಯ ಇತ್ತು. ಎಷ್ಟೋ ಮಂದಿ ಹೇಳ್ತಿದ್ರು ಆ ಸೈಡ್ ಹೋಗುದು ಇನ್ನು ಡೇಂಜರ್ ಅಂತ ಹೇಳ್ತಿದ್ರು. ಸೊ ಇಂತ ಒಂದು ಸಿಚುವೇಶನ್ ಜನರ ತಲೆಗೆ ಬಂದ ಸಂದರ್ಭದಲ್ಲಿ ವರ್ಗಾವಣೆ ಮಾಡಿರುವುದು ನಮ್ಮ ಒಂದು ಸರ್ಕಾರ ತೆಗೆದುಕೊಂಡ ಒಂದು ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬಹುದು. ಓಕೆ ಓಕೆ, ಧನ್ಯವಾದಗಳು ದೀಪು ಶೆಟ್ಟಿಗರ್. ಎಸ್, ಇದು ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ದೀಪು ಶೆಟ್ಟಿಗರ್ ಅವರ ಮಾತುಗಳು. ಇದು ದೊಡ್ಡ ಮಹತ್ವದ ನಿರ್ಧಾರ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಹೇಳ್ತಾ ಇದೆ. ಜಿಲ್ಲೆಯ ಜಿಲ್ಲಾಸ್ಪತ್ರೆ ಆಗಿರುವಂತಹ ವೆನ್ಲಾಕ್ ಅಧೀಕ್ಷಕಿ ಆಗಿರುವಂತಹ ಡಾಕ್ಟರ್ ರಾಜೇಶ್ವರಿ ದೇವಿ ಅವರನ್ನ ವರ್ಗಾವಣೆ ಮಾಡಿರುವಂತದ್ದು, ಅವರನ್ನು ಬಂಟ್ವಾಳದ ತಾಲೂಕು ಆಸ್ಪತ್ರೆಗೆ ಮುಖ್ಯ ವೈದ್ಯಾಧಿಕಾರಿಯಾಗಿ ವರ್ಗಾವಣೆ ಮಾಡಿರುವಂತದ್ದು. ಇದು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆಗೆ ಗ್ರಾಸವಾಗಿರುವಂತಹ ಆಡಿಯೋ ಏನಿದೆ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿರುವಂತಹ ಆಡಿಯೋ ಏನಿದೆ, ಆ ಆಡಿಯೋ ಹಿನ್ನೆಲೆ ಸರ್ಕಾರ ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಎಲ್ಲವೂ ಸರಿ ಇರಲಿಲ್ಲ, ಅವ್ಯವಸ್ಥೆ ಇತ್ತು, ನಿರ್ಲಕ್ಷ್ಯ ಆಗ್ತಾ ಇತ್ತು ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ದು ಸರ್ಕಾರ ನಮೂದಿಸಲಾಗುತ್ತೆ.